ಗೃಹ ಪ್ರವೇಶದ ಮನೆಯೊಂದರಲ್ಲಿ ಪೂಜಾ ಸಂದರ್ಭದಲ್ಲೇ ಎಲ್ಲರ ಮುಂದೆ ಕಳವು ನಡೆಸಿದಂತಹ ಕಳ್ಳನೋರ್ವ ಅದೇ ರಾತ್ರಿ ನೆರೆಮನೆಯಿಂದಲೂ ಲಕ್ಷಾಂತರ ಮೌಲ್ಯದ ನಗದು ದೋಚಿ ಪರಾರಿಯಾಗಿರುವಂತಹ ಘಟನೆ ಮಂಗಳೂರು ಹೊರವಲಯದ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಟೆಕಾರು ಬಳಿ ನಡೆದಿದೆ. ಡಿಸೆಂಬರ್ 10ರಂದು ರಾತ್ರಿ ಇಲ್ಲಿನ ನಿವಾಸಿಗಳಾದ ಸ್ಮಿತಾ ದಾಮೋದರ ದಂಪತಿ ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಡ್ಕಬೈಲು ಎಂಬಲ್ಲಿ ತಾವು ನಿರ್ಮಿಸಿದಂತಹ ನೂತನ ಮನೆಯಲ್ಲಿ ವಾಸ್ತು ಹೋಮ ನೆರವೇರಿಸಿದರು. ವಾಸ್ತು ಹೋಮ ನಡೀತಾ ಇರುವಾಗಲೇ ಎಲ್ಲರ ಸಮ್ಮುಖದಲ್ಲಿ ಹೋಮದ ಹೊಗೆಯ ಲಾಭವನ್ನ ಪಡೆದು ಒಡನುಗ್ಗಿದ್ದ ಬರ್ಮುಡಾಧಾರಿ ಯುವಕನೋರ್ವ ಕೋಣೆಯೊಳಕ್ಕೆ ನುಗ್ಗಿ ಬ್ಯಾಗ್ನಲ್ಲಿ ಇದ್ದಂತಹ 15 ರೂಪಾಯಿ ನಗದು, ಮೊಬೈಲ್ ಚಾರ್ಜರ್ ಮತ್ತು ಬೆಳೆ ಬಾಳುವಂತಹ ಕಾಸ್ಮೆಟಿಕ್ಸ್ ಅನ್ನ ಕಳವು ನಡೆಸಿದ್ದಾನೆ. ಕಳ್ಳ ಹೋಮ ನಡೀತಾ ಇದ್ದ ವೇಳೆ ಮನೆಯೊಳಗೆ ನುಗ್ಗಿ ಹೊರ ನಡೆಯುವಂತಹ ದೃಶ್ಯ ವೃತ್ತಿಪರ ಕ್ಯಾಮೆರಾಮನ್ನ ವಿಡಿಯೋದಲ್ಲಿ ದಾಖಲಾಗಿದೆ. ಅದೇ ದಿನ ಮಧ್ಯರಾತ್ರಿ ಅಲ್ಲೇ ಸಮೀಪದ ಶಿವಸುಬ್ರಹ್ಮಣ್ಯ ಪ್ರಸಾದ್ ಭಟ್ ಎಂಬವರ ಮನೆಗೂ ರಾತ್ರಿ ಕನ್ನ ಹಾಕಿದ್ದ ಕಳ್ಳ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಬಾಗಿಲನ್ನು ಒಡೆದು ಕೋಣೆಯೊಳಗಿನ ಕಪಾಟ್ನಲ್ಲಿ ಇದ್ದಂತಹ 11,000 ರೂಪಾಯಿ ನಗದು, 32 ಗ್ರಾಂ ಚಿನ್ನ, 8 ಬೆಳ್ಳಿಯ ನಾಣ್ಯ ಮತ್ತು 3 ರೆಡೋ ವಾಚ್ಗಳು ಸೇರಿ ಒಟ್ಟು 1,49,000 ರೂಪಾಯಿ ಮೌಲ್ಯದ ನಗದನ್ನ ಕದ್ದೊಯ್ದಿದ್ದಾನೆ. ಬರ್ಮುಡಾಧಾರಿ ಕಳ್ಳನ ಜೊತೆ ಇನ್ನೋರ್ವನು ಇದ್ದು ಇವರಿಬ್ಬರು ಡಿಸೆಂಬರ್ 10ರ ರಾತ್ರಿ ಕಳ್ಳತನ ನಡೆದಿದ್ದಂತಹ ಪ್ರದೇಶ ಅಡ್ಕಬೈಲಿಗೆ ದ್ವಿಚಕ್ರ ವಾಹನದಲ್ಲಿ ಬರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉಳ್ಳಾಲ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ವಿಡಿಯೋ ಫುಟೇಜ್ ಆಧಾರದಲ್ಲಿ ಕಳ್ಳರ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.